ಪತ್ರಕರ್ತ ನವೀನ್ ಸೂರಿಂಜೆ ಅವರ ಸತ್ಯೋಲು ಶ್ರಮಿಕರ ಜನಪದ ಐತಿಹ್ಯ ಕೃತಿ ನಗರದ ಸಹೋದಯದಲ್ಲಿ ನಡೆದ ಸಮಾರಂಭದಲ್ಲಿ ಬಿಡುಗಡೆಗೊಂಡಿತು. ಬಹುಜನ ಚಿಂತಕಿ ಅತ್ರಾಡಿ ಅಮೃತ ಶೆಟ್ಟಿಯವರು ನವೀನ್ ಸೂರಿಂಜೆ ಅವರ ಹೆತ್ತವರಾದ ಸುಂದರ ಶೆಟ್ಟಿ ಮತ್ತು ರತ್ನ ಎಸ್ ಶೆಟ್ಟಿ ಅವರು ಕೃತಿಯನ್ನು ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಬಹುಜನ ಚಿಂತಕಿ ಅತ್ರಾಡಿ ಅಮೃತ ಶೆಟ್ಟಿಯವರು, ಯಾರಾದರೂ ಸಂಶೋಧನೆ ಮಾಡಿದವರು ಕೊನೆಗೆ ಫಲಿತಾಂಶವನ್ನು ಕೊಡುತ್ತಾರೆ. ಆದರೆ ನವೀನ್ ಸೂರಿಂಜೆಯವರು ಕೃತಿಯಲ್ಲಿ ಫಲಿತಾಂಶವನ್ನು ಕೊಟ್ಟಿಲ್ಲ, ಅದನ್ನು ನಿರ್ಣಯಿಸುವ ಜವಾಬ್ದಾರಿಯನ್ನು ಓದುಗರಿಗೆ ಬಿಟ್ಟಿದ್ದಾರೆ ಎಂದರು. ಅಷ್ಟೇ ಚಂದದ ಒಂದು ಹಿನ್ನುಡಿ ಕೂಡ ಇದೆ. ಒಳಗಡೆಯಿಂದ ಅದಕ್ಕೆ ಬೇಕಾಗುವಂಥ ವಿಷಯಗಳನ್ನು ಸೂರಿಂಜೆ ಇಟ್ಟಿದ್ದಾರೆ. ಹಾಗಿರುವಾಗ ನನ್ನದೇನು ದಿಕ್ಸೂಚಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಅನ್ನಿಸ್ತದೆ ನನಗೆ, ಗಣನಾಥ್ ಸರ್ ಮಾತಾಡುವಾಗ ಒಂದು ಹೇಳಿದರು, ಅವರು ಯೂನಿವರ್ಸಿಟಿಗಳಲ್ಲಿ ಓದಿ ತುಳು ಜನಪದಕ್ಕೆ ಮತ್ತೊಂದು ರೀತಿಯ ಅರ್ಥ ವ್ಯಾಖ್ಯಾನವನ್ನು ಕೊಡುವಂಥ ಡಾಕ್ಟರೇಟನ್ನು ಪಡೆದಿದ್ದಾರೆ. ಅವರು ಹೇಳಿದರು, ನಾವು ಸಂಶೋಧನೆ ಮಾಡಿದ ನಂತರ ಫಲಿತ ಅಥವಾ ರಿಸಲ್ಟ್ ಅಂತ ಒಂದು ಕೊಡ್ತೇವೆ, ನಾವು ಏನು ಹೇಳಕ್ಕೆ ಹೊರಟಿದ್ದೀವೋ ಅದನ್ನು ಹೇಳ್ತೀವಿ ಅಂತೇಳಿ ಹೇಳಿದರು. ಬಹುಶಃ ನವೀನ್ ಸೂರಿಂಜೆ ಈ ಪುಸ್ತಕದಲ್ಲಿ ಫಲಿತವನ್ನು ಕೊಡಲಿಲ್ಲ ಅಂತ ನನಗನ್ನಿಸ್ತದೆ. ಆತ ನಮಗೆ ನಾವು ಏನು ಮಾಡ್ಕೊಳ್ಬೇಕು, ನಾವು ಏನು ಹುಡುಕಬೇಕು ಮತ್ತು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳುವಂಥ ಫಲಿತವನ್ನು ಅಥವಾ ರಿಸಲ್ಟನ್ನು ನಾವು ನಮಗೆ ಹುಡುಕಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ನನಗೆ ಅನ್ನಿಸ್ತದೆ ಆ ಪುಸ್ತಕವನ್ನು ನೋಡುವಾಗ. ಚಿಂತಕ ವಕೀಲರಾದ ಸುಧೀರ್ ಕುಮಾರ್ ಮುರಳ್ಳಿ ಮಾತನಾಡಿ, ಈಗ ತುಳುನಾಡಿನಲ್ಲಿ ದೈವದ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಇದೇ ವೇಳೆ ನವೀನ್ ಸೂರಿಂಜೆ ಅವರ ಪುಸ್ತಕ ಹೊರಬಂದಿದೆ. ದೈವಪಾತ್ರಿಗಳ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು. ಕಷ್ಟದಲ್ಲಿರುವವರಿಗೆ ಸರಕಾರ ಮಾಸಾಸನ ನೀಡಬೇಕು. ದೈವಪಾತ್ರಿಗಳ ಬಗ್ಗೆ ದಾಖಲೀಕರಣ ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಈ ಒಂದು ಒಳ್ಳೆ ಪರ್ವಕಾಲದಲ್ಲಿ ಈ ಪುಸ್ತಕ ಬಂದಿದೆ ಅಂತ ಅನ್ಕೊಳ್ತಿದ್ದೀನಿ. ಯಾಕಂದರೆ ತುಳುನಾಡಿನ ದೈವಗಳ ಅಸ್ತಿತ್ವದ ಪ್ರಶ್ನೆ ಈಗ ಈಗ ಎದುರಾಗಿದೆ. ಆ ದೈವಗಳನ್ನೆಲ್ಲ ಸಹಿತ ಸಾಮ್ರಾಜ್ಯಶಾಹಿಗಳು ಬೇರೆ ಬೇರೆ ಸ್ವರೂಪದಲ್ಲಿ ಬಂದು ಆಪೋಷಣ ತೆಗೆದುಕೊಂಡು ಇವರೇ ದೈವ ನರ್ತನ ಮಾಡ್ತಿರೋ ಹೊತ್ತಿನಲ್ಲಿ ನಿಜವಾದ ದೈವ ಯಾವುದು, ಆ ದೈವದ ನುಡಿ ಏನು ಅನ್ನೋದನ್ನು ಸತ್ಯೋಲು ಪುಸ್ತಕ ಅನಾವರಣ ಮಾಡುತ್ತೆ ಅನ್ನುವಂಥದ್ದು ನನಗೆ ವಿಶ್ವಾಸ ಇದೆ. ಅದರಿಂದ ಆ ಪುಸ್ತಕವನ್ನು ಓದಲಿಕ್ಕೆ ತುಂಬ ಕುತೂಹಲದಿದ್ದೇನೆ. ಅದರ ತುಂಬ ಕುತೂಹಲವನ್ನು ಹುಟ್ಟಿಸಿದ್ರು ನನಗೆ ನವೀನ್ ಸೂರಿಂಜೆ. ಈ ರೀತಿದೊಂದು ಪುಸ್ತಕ ಬರ್ತಾ ಉಂಟು ಸುಧೀರ್, ನಿಮಗೆ ಬುಕ್ ಕೊಡ್ತೇನೆ ನಾನು, ಅದನ್ನು ಇನ್ನು PDF ಕಾಪಿ ಕೊಡ್ತೇನೆ ಅಂತ ನಾನು ಭಾರಿ ಕುತೂಹಲದಿದ್ದೆ. ಅವರು ಕಳಿಸ್ಲಿಲ್ಲ. ನನಗೆ ಇಲ್ಲಿಗೆ ಬಂದ ಮೇಲೆ ಕರೆಕ್ಟಾಗಿ ಗೊತ್ತಾಯಿತು, ನಮ್ಮ ಶಿವಮೊಗ್ಗದ ದೇವತೆ ಪುಸ್ತಕವನ್ನು ನಾನು ದೈವ ಅಂತ ಹೇಳಲಿಲ್ಲ, ದೇವತೆ ಅಂತ ಹೇಳಿದೆ. ಅದಕ್ಕೆ ಅಕ್ಷತಾ 6ನೇ ಪ್ರಕಾಶನದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಅಂತ ಒಂದು ನನಗೆ ತುಂಬ ಖುಷಿ ಕೊಡೋದು ಸಂಗತಿ ಏನು ಅಂತಂದರೆ, ಇಲ್ಲಿ ಕೂತವರು ಎಲ್ಲರೂ ಸಹಿತ ದೈವ ಭಕ್ತರ ಅಂತ ಹೇಳಿದರೆ 100ಕ್ಕೆ 100 ನಾವೆಲ್ಲರೂ ದೈವ ಭಕ್ತರು. ಜನಪದ ಸಂಶೋಧಕ ಡಾಕ್ಟರ್ ಗಣನಾಥ ಎಕ್ಕಾರು ಅವರು ಕೃತಿಯ ಕುರಿತು ಮಾತನಾಡಿ, ಒಬ್ಬ ಸಂಶೋಧಕನಲ್ಲಿ ಇರಬೇಕಾದ ಶ್ರಮ, ಆಳವಾದ ಅಧ್ಯಯನ, ಸತ್ಯದ ಹುಡುಕಾಟದ ತುಡಿತ ಇವೆಲ್ಲವೂ ನವೀನ್ ಸೂರಿಂಜೆಯವರ ಅಧ್ಯಯನದಲ್ಲಿ ಕಾಣಬಹುದಾಗಿದೆ ಎಂದರು. ಆ ಬಹುತ್ವವನ್ನು ಜಾನಪದ ಪ್ರತಿನಿಧಿಸುತ್ತೆ. ಆ ಕಾರಣದಿಂದ ಈ ಜಾನಪದ ಪರಂಪರೆಯೇ ಬಹುಶಃ ನಮ್ಮ ಈ ಬಹುತ್ವವನ್ನು ಜತನದಿಂದ ಕಾಪಾಡಿಕೊಂಡು ಬಂದಿದೆ ಅಂತ ನಾನು ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಆ ಬಹುತ್ವವನ್ನು ಪ್ರತಿನಿಧಿಸುವ ಏನು ಸತ್ಯೋಲು ಪುಸ್ತಕ ಏನಿದೆ ಅದು ಅತ್ಯಂತ ಈ ಸಂದರ್ಭಕ್ಕೆ ಅತ್ಯಂತ ಮಹತ್ವದ ಪ್ರಕಟಣೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದರೆ ತಮ್ಗೆ ಗೊತ್ತಿದೆ, ಕರಾವಳಿಯ ಅದರಲ್ಲೂ ತುಳುನಾಡಿನ ಸಂಸ್ಕೃತಿಯ 3 ಪ್ರಧಾನ ಲಕ್ಷಣಗಳನ್ನು ನಾನಿಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಮಾತೃಮೂಲಿಯ ಕುಟುಂಬ. 2ನೇದು ಕೃಷಿ ಪದ್ಧತಿ. 3ನೇದು ಅವೈದಿಕ ಆಚರಣೆಗಳು. DSS ಸಂಚಾಲಕ ಕೃಷ್ಣಾನಂದ ಶೆಟ್ಟಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಕೃತಿಯ ಲೇಖಕರಾದ ಪತ್ರಕರ್ತ ನವೀನ್ ಸೂರಿಂಜೆ, ಅಹರ್ನಿಶಿ ಪ್ರಕಾಶನದ ಅಕ್ಷತಾ ಹುಂಚದಕಟ್ಟೆ ಉಪಸ್ಥಿತರಿದ್ದರು. ಪತ್ರಕರ್ತ ಇರ್ಷಾದ್ ಉಪ್ಪಿನಂಗಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುನೀರ್ ಕಾಟಿಪಳ್ಳ ಮತ್ತು ಮನೋಜ್ ವಾಮಂಜೂರು ಕಾರ್ಯಕ್ರಮ ನಿರೂಪಿಸಿದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.